ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳಿದ್ದೆ, ಮಂಗಳೂರು ಜನಕ್ಕೆ ನೀನು ಇಷ್ಟು ಪ್ರೀತಿ ಕೊಟ್ಟರೆ ಇಷ್ಟು ಪ್ರೀತಿ ಒಪ್ಪಿಸ್ಕೊಡ್ತಾರೆ ಅಂತೇಳಿ. ಆ ಪ್ರೀತಿಯನ್ನು ನಾನು ಗಳಿಸ್ಕೊಂಡು ಇಲ್ಲಿಂದ ಹೋಗಿದ್ದೆ. ಕಲಾವಿದರ ಬದುಕು ತುಂಬ ಕಷ್ಟಕರವಾದ್ದು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೊಂದು ಸರಿ ಪೊಲೀಸರೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ ನೈಟ್ ರೌಂಡ್ಸಲ್ಲಿ ಬರಬೇಕಾದ್ರೆಲ್ಲ, ಯಾಕೆ ಓಡಾಡ್ತಾ ಇದ್ದೀರಾ ಅಂತೇಳಿ ಎಷ್ಟೆಷ್ಟೋ ಕಷ್ಟಗಳಿದ್ದಾವೆ. ಈ ಯಾವತ್ತು ಕಲಾವಿದನಿಗೆ ಒಂದು ಸಾತ್ವಿಕ ಗುಣ ಇರ್ತದೆ ಮನಸ್ಸಲ್ಲಿ ಒಳಗಡೆ. ಹಾಗಾಗಿ ಪೊಲೀಸ್ ಅಧಿಕಾರಿಯಾಗಿ ನಾನು ಯಾವ ರೀತಿ ಯೋಚನೆ ಮಾಡ್ತೇನೆ, ಅವ್ರಿಗೆ ಕ್ರಿಮಿನಲ್ ಆಕ್ಟಿವಿಟೀಸ್, ಕ್ರಿಮಿನಲ್ ಮೈಂಡ್ ಬರೋದಿಲ್ಲ. ಅವ್ರು ಯಾವತ್ತೂ ಸಾತ್ವಿಕತೆ ಕೂಡ ಯೋಚನೆ ಮಾಡುವಂಥದ್ದು. ಹಾಗಾಗಿ ಕಲಾವಿದರ ಬಗ್ಗೆ ಹೆಚ್ಚಿನ ಗೌರವ ನನಗೆ ವೈಯಕ್ತಿಕವಾಗಿ. ಮಂಗಳೂರಿನಲ್ಲಿ ಒಂದು ಕರ್ತವ್ಯ ನಿರ್ವಹಿಸ್ಲಿಕ್ಕೆ ಬಂದಿದ್ದು 3 ವರ್ಷದ ಹಿಂದೆ, 4 ವರ್ಷದ ಹಿಂದೆ. ಇವತ್ತು ನಾನು ಒಬ್ಬ ಮಂಗಳೂರಿನಾಗಿ ಬಿಟ್ಟಿದ್ದೀನಿ. ಹಾಗೆ ಆ ಪ್ರೀತಿಯನ್ನು ನೀವು ಕೊಟ್ಟಿದ್ದೀರಿ. ಜೊತೆಗೆ ಈ ಸಂಗೀತ ಕಲಾವಿದರ ಜೊತೆಗೆ ಒಂದು ಚಿಕ್ಕ ಸಂಪರ್ಕ ಆಯಿತು. ಆ ಸಂಪರ್ಕ ಇವತ್ತು ನನ್ನನ್ನು ಅವರ ಕುಟುಂಬದ ಸದಸ್ಯರನ್ನಾಗಿ ನೋಡೋ ರೀತಿಯಲ್ಲಿ ನೋಡಿ ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಂಗಳೂರು ಬಗ್ಗೆ ಓದಿದ ಕಡೆ ಎಲ್ಲ ಹೇಳ್ತಾ ಇರ್ತೀನಿ ನಾನು. ಇಲ್ಲಿಯ ಸಂಗೀತ ಪರಂಪರೆ, ಸಾಂಸ್ಕೃತಿಕ ಪರಂಪರೆ, ಧಾರ್ಮಿಕ ಆಚರಣೆಗಳು ಇದು ಪ್ರಪಂಚದ ಯಾವುದೇ ಭಾಗದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನಾನು ನನ್ನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳಿದ್ದೆ, ಮಂಗಳೂರು ಜನಕ್ಕೆ ನೀನು ಇಷ್ಟು ಪ್ರೀತಿ ಕೊಟ್ಟರೆ ಇಷ್ಟು ಪ್ರೀತಿ ಒಪ್ಪಿಸ್ಕೊಡ್ತಾರೆ ಅಂತೇಳಿ. ಆ ಪ್ರೀತಿಯನ್ನು ನಾನು ಗಳಿಸ್ಕೊಂಡು ಇಲ್ಲಿಂದ ಹೋಗಿದ್ದೆ. ಕಲಾವಿದರ ಬದುಕು ತುಂಬ ಕಷ್ಟಕರವಾದ್ದು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೊಂದು ಸರಿ ಪೊಲೀಸರೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ ನೈಟ್ ರೌಂಡ್ಸಲ್ಲಿ ಬರಬೇಕಾದ್ರೆಲ್ಲ, ಯಾಕೆ ಓಡಾಡ್ತಾ ಇದ್ದೀರಾ ಅಂತೇಳಿ ಎಷ್ಟೆಷ್ಟೋ ಕಷ್ಟಗಳಿದ್ದಾವೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಆಸರೆಯಾಗಿ ನಿಲ್ಲಲಿಕ್ಕೆ ಒಂದು ಒಕ್ಕೂಟವನ್ನು ನೀವು ಮಾಡ್ಕೊಂಡಿದ್ದೀರಿ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಲಿಕ್ಕೆ ನಾವೆಲ್ಲ ಒಟ್ಟಿಗಿದ್ದೇವೆ. ಇಷ್ಟು ಜನ ಕಲಾವಿದರು ನಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಲಿಕ್ಕೆ ಇದುವೇ ಅನ್ನೋ ಒಂದು ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಒಕ್ಕೂಟದ ಅಗತ್ಯತೆ ತುಂಬ ಇದೆ ಅಂತೇಳಿ 18 ವರ್ಷದ ಹಿಂದೆ ಯಾರ್ಯಾರು ಈ ಸಂಘಟನೆಯನ್ನು ಕಟ್ಟಿ ಇಲ್ಲಿ ತನಕ ಬೆಳೆಸ್ಕೊಂಡು ಬಂದಿದ್ದಾರೆ ಅವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಈ ಒಕ್ಕೂಟ ಗಟ್ಟಿಯಾಗಬೇಕು. ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆ ನಾವೆಲ್ಲರೂ ಒಂದಾಗಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ತೋರೋದ್ರ ಜೊತೆಗೆ ಹಲವು ಸಂದರ್ಭಗಳಲ್ಲಿ ತುಂಬ ಕಷ್ಟಕರ ಸಂದರ್ಭಗಳು ಬರ್ತವೆ. ಆ ಸಂದರ್ಭದಲ್ಲಿ ನೀವೆಲ್ಲ ಒಟ್ಟಾಗಿರಬೇಕು ಅನ್ನೋದು ನನ್ನ ಅಭಿಲಾಷೆ. ಜೊತೆಗೆ ನನಗೊಂದು ಅವಕಾಶವನ್ನು ಕೊಟ್ಟಿದ್ರಿ. ಕಡಲನಾಡ ಸಂಗೀತೋತ್ಸವ ಅಂತೇಳಿ ನಾವು ಒಂದು ಕಾರ್ಯಕ್ರಮವನ್ನು ಭಾಳ ಇದೇ ಸಭಾಂಗಣದಲ್ಲಿ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿದ್ವು. ಅವತ್ತು ನನ್ನ ಉದ್ದೇಶ ಇದ್ದಿದ್ದಿಷ್ಟೇ, ನೀವೆಲ್ಲರ ಕಡೆಗೂ ಕಾರ್ಯಕ್ರಮ ಕೊಡ್ತೀರಾ, ಎಲ್ಲರನ್ನು ರಂಜಿಸ್ತೀರಿ, ನಿಮಗಾಗಿ ನೀವೇ ನಡೆಸ್ಕೊಡುವಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸುಮಾರು 700 ಜನ ಕಲಾವಿದರನ್ನು ಒಗ್ಗೂಡಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಈ ವೇದಿಕೆ ಮೇಲೆ ಆಯೋಜನೆ ಮಾಡಿದ್ವು. ಆ ಸಂದರ್ಭದಲ್ಲಿ ನನಗನ್ನಿಸಿದ್ದೇನು ಅಂತೇಳಿದ್ರೆ, ನಿಮ್ಮಲ್ಲಿರತಕ್ಕಂಥ ಈ ಯಾವತ್ತು ಕಲಾವಿದನಿಗೆ ಒಂದು ಸಾತ್ವಿಕ ಗುಣ ಇರ್ತದೆ ಮನಸ್ಸಲ್ಲಿ ಒಳಗಡೆ. ಹಾಗಾಗಿ ಪೊಲೀಸ್ ಅಧಿಕಾರಿಯಾಗಿ ನಾನು ಯಾವ ರೀತಿ ಯೋಚನೆ ಮಾಡ್ತೇನೆ, ಅವ್ರಿಗೆ ಕ್ರಿಮಿನಲ್ ಆಕ್ಟಿವಿಟೀಸ್, ಕ್ರಿಮಿನಲ್ ಮೈಂಡ್ ಬರೋದಿಲ್ಲ. ಅವ್ರು ಯಾವತ್ತೂ ಸಾತ್ವಿಕತೆ ಕೂಡ ಯೋಚನೆ ಮಾಡುವಂಥದ್ದು. ಹಾಗಾಗಿ ಕಲಾವಿದರ ಬಗ್ಗೆ ಹೆಚ್ಚಿನ ಗೌರವ ನನಗೆ ವೈಯಕ್ತಿಕವಾಗಿ ಇರೋದರಿಂದ ನಿಮ್ಮೆಲ್ಲರ ಪ್ರೀತಿ ಆಧಾರಗಳಿಗೆ ದೇವರು ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ವೃತ್ತಿಯಲ್ಲಿ ಅತಿ ಹೆಚ್ಚು ಶಕ್ತಿಯನ್ನು ಕೊಡಲಿ. ನಿಮ್ಮ ಕುಟುಂಬಗಳು ತುಂಬ ಚೆನ್ನಾಗಿ ಇರಲಿ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಕುಟುಂಬದ ಬಗ್ಗೆ ತುಂಬ ಕಡಿಮೆ ಕೊಡುವಂಥವ್ರು ನೀವು, ನಾವೆಲ್ಲ. ಯಾಕಂದರೆ ನಮಗೆ ಎದ್ದಾಗ ಮಕ್ಕಳು ಶಾಲೆಗೆ ಹೋಗಿರ್ತಾರೆ, ಬಂದಾಗ ಬರುವಾಗ ಶಾಲೆಯಲ್ಲಿ ಮಕ್ಕಳು ಮಲಗಿರ್ತಾರೆ. ಇದು ಪರಿಸ್ಥಿತಿ ನಮ್ಮದು, ನಿಮ್ಮದು, ಅಥವಾ ಯಾವುದೇ ಕಲಾವಿದರದಾದ ಪರಿಸ್ಥಿತಿ ಇದೆ. ನಾವು ಕಲಾವಿದರಿಗೆ ಟಿ ವಿನಲ್ಲಿ ನೋಡಿದಾಗ ಅವ್ರದ್ದು ಬಗ್ಗೆ ತುಂಬ ದೊಡ್ಡ ಕಲ್ಪನೆ ಇರ್ತದೆ. ಅವರ ಹತ್ರದಲ್ಲಿ ಹೋದಾಗ ಮಾತ್ರ ಅವರ ಕಷ್ಟ ಕಾರ್ಪಣ್ಯಗಳ ಅರಿವು ನಮಗಾಗ್ತದೆ. ಅವೆಲ್ಲವನ್ನು ಸಹಿಸಿಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸ್ವಾಸ್ಥ್ಯವನ್ನು ಕೊಡ್ತಾ ಇದ್ದೀರಾ ನೀವು. ನಿಮ್ಮಿಂದ ಎಷ್ಟೋ ಜನ ಮನರಂಜಿಸ್ತಾರೆ, ಎಷ್ಟೋ ಜನ ನೋವುಗಳನ್ನು ಮರಿತಾ ಇದ್ದಾರೆ. ದಯಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಪುಣ್ಯದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತೇಳಿ. ಹಾಗಾಗಿ ನಿಮಗೆ ನಮೋ ನಮಃ. ದೇವರು ನಿಮ್ಮೆಲ್ಲರೂ ಸುಖವಾಗಿಟ್ಟಿರಲಿ, ನಿಮ್ಮ ಕುಟುಂಬವನ್ನು ಸುಖವಾಗಿಟ್ಟಿರಲಿ. ನಿಮ್ಮೆಲ್ಲರ ಪ್ರೀತಿಯ ಆಧಾರಗಳಿಗೆ ಶಿರಬಾಗಿ ನಮಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ.